ನನ್ನ ಹೆಸರು ಹಠ ಬರ್ತಿದೆ ನಾನು ಕೇ ಅಂತೇನೆ ಇನ್ನು ಮುಂದೆ ನೀನು ಅನ್ನಯ್ಯ ಅಂತ ಕದೀಲಿಕ್ಕಿಲ್ಲ ನಾನು ಕೀ ಇದು ನಿಂಗೆ ಅರ್ಥ ಗೊತ್ತಿದ್ವಾ ಈ ಹೆಸರು ಡಾಂಕಿ ಅಂದ್ರೆ ನಿಂಗೆ ಅರ್ಥ ಗೊತ್ತಿದ್ವಾ ಯಾವ ನನ್ನ ಮಗ ಇಟ್ಟ ಈ ಹೆಸರು ಅದು ಪುತ್ಲಂಗ ಆ ಬುಡಿ ಮಗ ಈ ಹೆಸರು ಇಡೋಕೆ ಪುಣ್ಯ ನಿಂಗೆ ಮತ್ತೆ ಬೇರೆ ದಿನ ಇಟ್ಟು ಬಾಧೆ ನಿಂಗೆ ಅದ್ರ ಅರ್ಥ ಗೊತ್ತಿದ್ವಾ ಅರ್ಥವಿಲ್ಲ ನೋಡುವ ಅದೇ ಪ್ರಿಯತಮ ಅಂತ ನಾನು ಪ್ರಿಯತಮ ಮತ್ತೆ ಅನ್ನಯ್ಯ ಅಂತ ತಿಟ್ಟಿದ್ದೆ ನಂಗೆ ಪ್ರಿಯತಮ ಅಲ್ಲ ಅದು ಮತ್ತೆಂತದ ಡಾಂಕಿ ಅಂದ್ರೆ ಕತ್ತೆ ಅಂತ ಪ್ರಿಯತಮ ಅಂತ ಪ್ರಿಯತಮ ಅದಕ್ಕೆ ನಿಮ್ಗೆ ತೋಪ್ ತೋರ್ಸದವ ಡಾಂಕಿ ಅಂದ್ರೆ ಕತ್ತೆ ಹೊಟ್ಟೆ ಸಿಗ್ತೇವೆ ಅವ್ನು ನೋಡಲಿ ಮತ್ತೆ ಇವತ್ತು ನನ್ನ ಮಗನಿಗೆ ಬಂದೆ ಅಂತೆ ಅದು ಹಂಗದಪ್ಪ ನನಗೆ ನನ್ ಕತ್ತೆ ಅಂತ ತಿಂತಾವ ಇಟ್ಟಾಯ್ತು ನಾನಾಯ್ತು ನನ್ನ ಮಗ ನಾನಾಯ್ತು ನನ್ನ ಮಗ ಒಂದು ಸ್ವಲ್ಪ ಇಲ್ಲ ನನ್ನ ಮಗ ನಿನ್ನ ಮಗ ನನ್ನ ಮಗ ಮತ್ತೆ ಆಗ್ತದೆ ಅವ ಕತ್ತೆ ಅಂತ ಹೇಳಿದ್ದೆ ನೀನು ಒಂದು ಹುಡುಗಿ ನೋಡ್ಲಿಕ್ಕೆ ಹುಡುಗಿ ಒಂದು ಶಾಲೆ ಅವತ್ತು ಶಾಲೆ ಹುಡುಗಿ ಬಡಿ ಮನೆ ಶಾಲೆ ಬಂದು ಓದಿದ್ದೆ ಹುಡುಗಿ ಬಡಿ ಮನೆ ಬಾರವಾಡಿ ಹೋದೆ ಅಂತ ಹುಡುಗಿ ಅಂದಂಗೆ ನೀ ಕಲ್ಯಾಣ ಮಾಡ್ಬೇಡ ನೀ ಆದ್ರೂ ಅಂತ ಒಂದು ಒಳ್ಳೆ ಹುಡುಗಿ ನೋಡಿ ಓದಿದ್ದೆ ಏನು ತದೇನೇ ಇಲ್ಲ ನಿಂಗೆ ಕರ್ಕೊ ಬಂದಿದ್ದೀನಿ ಮೇಲೆ ಕತ್ತೆ ಬಂದಿದೆ ಅದೇ ಹುಡುಗಿ ಹುಡುಗಿ ಅದು ಇದೆ ಈಗ ಹೇಳ್ತಾರಲ್ಲ ಈಗ ಎಲ್ಲಿದಪ್ಪ ನೀವು ಪಡ್ಕೊ ಕೂಡ ನಂಗೆ ಸ್ವಲ್ಪ ಆಸಕ್ತಿ ಇದೆ ಅದೇನು ಮಾಡ್ಬೇಕಿಲ್ಲ ತಾ ಹುಡುಗಿ ಮಜಾ ಮಾಡೋದಿಲ್ಲ ಮಾರಾಯ ಅಂತ ಹಾಕಿದ್ದು ಒಂದೇವು ಸಾವಕಾಶ ಬಾ ನೋಡ ತಂದೆ ಇದ್ದಾರೆ ಸೆಮಿಲಿಯನ್ ಕರ್ಕೊಂಡು ಬಂದಿದೆ ವೇಸ್ಟ್ ಆಯ್ತೀರ ಹುಡುಗಿಗೆ ಅರ್ಜೆಂಟಪ್ಪ ಹೆಂಗಿದೆ ಮತ್ತೆ ಇದು ಜೊತೆ ನಿಮ್ಮ ಮದುವೆ ಆದ ಹೆಂಗೆ ನಮ್ಗೆ ಸಾಧ್ಯ ಇಲ್ಲ ಇದು ಅವಾಗ ಹೇಳಿಲ್ಲ ಹೇಗೆ ಮತ್ತೆ ಮಾತಾಡ್ಲಿಕ್ಕೆ ಬೇಡ ಆಗಿದೆ ಹೌದಾ ಅನ್ನಂಗೆ ನಿಂಗೆ ಅದೇ ಹುಡುಗಿ ನಿನ್ನ ತಪ್ಪಿಗೆ ಬೇಡ ಹೆಸರು ಅದು ಕಂಟ್ರೋಲ್ ಅತ್ತಿನಿಗೆ ಹೇಳಿದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನ್ನದು ಕಂತೋದಿಲ್ಲ ಇದು ಮೂರು ನಾಮ ಏನು ನಾವು ಹೆಸರು ನಿನ್ನ ಹೆಸರು ಏನಾಗಿದೆ ಖಂಡಿತ ಆ ಖಂಡಿತ ಹಾಕಿ ಬರ್ತದ ಖಂಡಿತ ಹಾಕಿ ಬರುವುದಿಲ್ಲ ಮತ್ತೆ ನಿನ್ ಬೇರೆ ಯಾವ್ದಾದ್ರು ಕುಣಿಲಿಕ್ಕೆ ಬರ್ತದ ಅಲ್ಲಿಗೆ ನಂಗೊಂದ್ ಕಡೆ ಸ್ಥಿತಿ ನೋಡ್ತಿದೆ ಹೌದಪ್ಪ ಅಲ್ಲಿ ಕೂಡ ಪಿಂಡ ನನ್ನ ಕೈಗೆ ಅಲ್ಲಿಗೆ ನೀವು ಆರಾಮ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡ್ರೆ ಆಯ್ತಾ ಅಪ್ಪಯ್ಯ ಗಾಳಿ ಅಪ್ಪಯ್ಯ ಅಂತ ಗಾಳಿ ಮಾತಾಡುದು ಅಪ್ಪಯ್ಯ ಮುಂದ ಗಾಳಿ ಮಾತಾ ಹಾಕಿ
ಮದುವೆ ಆಗ್ಬೇಕು. ಮದುವೆ ಆಗ್ತಿದೆ ಯಾವಾಗ ಅಲ್ವಾ ನಾನು ಸ್ವಲ್ಪ ಅದೇನಿದ್ದೇನೆ ಬಂತು ಬಂದು ಹೋಗ್ಬೇಕಲ್ಲ ಆತದ ಯಾವಾಗ ನೋಡು ಬೇಡ ನೀವು ಕಣ್ಣು ಮುಟ್ಕೊಂಡಿದ್ರೆ ನಾನು ಮದುವೆ ಆಗ್ತೇನೆ. ಮದುವೆ ಆಗ್ತದ ಪಿಕ್ತದ ಅದು ಕೆದಾಬೋದು ಮತ್ತೊಂದು ಒಂದು ದೈತ್ಯ ಅಥವಾ ಒಂದು ಸೀದೆ ಬೇಕು ಮತ್ತೆ ಸೀದೆ ಉಟ್ಕೋ. ಹಾಗೆ ಇಂಥದ್ದೆಲ್ಲ ಒದಗಿರ್ತಾರ. ಇರ್ಬೋದು. ಹೌದು ಉದಯ ಆಗ್ತದೆ ನೀನಿ ಹೌದೌದು ಹೌದು ಮದುವೆ ಆದಿತ್ತು ಹೇಳಿದೆ ಹೆಂಗೆ ಮೀಟೆ ರಜೆ ಬಂದಿದೆ. ಹುಡುಗನಿಗೆ ತಕ ಬಂದಿದ್ದ ಮತ್ತೆ